ನೋಡಿ, ನಮಗೆ ಆ ವ್ಯವಹಾರಕ್ಕೆ ಸಂಬಂಧ ಇಲ್ಲ. ನಮ್ಮ ಸ್ಪಷ್ಟವಾದ ನಿಲುವು ಎಲ್ಲ ರೀತಿಯ ಸಮಗ್ರ ತನಿಖೆಯಾಗಿ ಯಾರೇ ಅದರಲ್ಲಿ ಇನ್ವಾಲ್ವ್ ಆಗಿದ್ದರೂ ಉಗ್ರ ಶಿಕ್ಷೆ ಆಗಬೇಕನ್ನುವಂಥದ್ದು ನಮ್ಮ ಸ್ಪಷ್ಟವಾದ ತನಿಖೆ. ಬರಲಿಲ್ಲ, ಅದು ಯಾರ್ಯಾರು ಇನ್ವಾಲ್ವ್ ಇದ್ದಾರೆ ಎಲ್ಲರೂ ಬಂಧನ ಆಗಬೇಕು, ಸಮಗ್ರ ತನಿಖೆ ಆಗಬೇಕು ಮತ್ತು ಯಾರ್ಯಾರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎಲ್ಲರಿಗೂ ಶಿಕ್ಷೆ ಆಗಬೇಕು. ಸರ್, ಈ ಒಂದು ವಿಚಾರದಲ್ಲಿ ಆಕೆ ಬಳಸ್ಕೊಂಡಿದ್ದು ಬಿಜೆಪಿ ಟಿಕೆಟ್, ಅದಕ್ಕೆ 5 ಕೋಟಿ ರೂಪಾಯಿ ಇದೆ. ಇದೆಲ್ಲ ಒಂದು ಕಡೆ ಬಿಜೆಪಿಗೆ ಮುಜುಗರ ಇಲ್ಲ. ಇಂಥ ಏನು ಕೆಲವು ಎಲಿಮೆಂಟ್ಸ್ ಎಲ್ಲ ದುರುಪಯೋಗ ಮಾಡ್ಕೊಳ್ಳೋ ಪ್ರಯತ್ನಗಳನ್ನು ಮಾಡಿರ್ಬೋದು. ಅದನ್ನು ನಾವು ಕೂಡ ಗಂಭೀರವಾಗಿ ತೆಗೆದುಕೊಳ್ತೇವೆ. ಬಟ್ ಒಂದನ್ನು ಭಾಳ ಸ್ಪಷ್ಟವಾಗಿದೆ, ಇದರಲ್ಲಿ ಬಿ ಜೆ ಪಿಗೂ ಇದಕ್ಕೇನು ಸಂಬಂಧ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿದೆ. ತನಿಖೆಯಲ್ಲಿ ಸತ್ಯ ಹೊರಗಡೆ ಬರಲಿ. ಹಿಂದೂ ಹೋರಾಟಗಾರತೆ ಅನ್ನೋದೇ ಮುಂದೆ ಬಂದಿರುವಂಥದ್ದು. ಈಗ ನೋಡಿ, ಭಾಳಷ್ಟು ಜನ ಬೇರೆ ಬೇರೆ ಸಂಘಟನೆಗಳಿದ್ದಾವೆ, ಭಾಳಷ್ಟು ಜನ ಹೋರಾಟಗಳನ್ನು ಮಾಡ್ತಾರೆ. ಆದರೆ ಎಲ್ಲದಕ್ಕೂ ಕೂಡ ನಮ್ಮ ಪಕ್ಷ ಅದಕ್ಕೆ ಸಂಬಂಧ ಇದೆ ಅಂತ ಕಲ್ಪಿಸೋದು ಸರಿಯಲ್ಲ. ತನಿಖೆ ಬರಲಿ, ತನಿಖೆಯಲ್ಲಿ ಎಲ್ಲ ಆಗುತ್ತಲ್ಲ. ಈಗ ಸಿಕ್ಕಾಗ ಹಲವಾರು ಜನರು ದೊಡ್ಡವ್ರ ಹೆಸರು ಹೇಳಿಕೆ ಮಾಡುವಂಥದ್ದು ಅಪರಾಧ ಸ್ಥಾನದಲ್ಲಿರೋರು ಮಾಡ್ತಾರೆ. ತನಿಖೆಯಲ್ಲಿ ಸತ್ಯ ಬರ್ತದೆ. ಗೋವಿಂದ ಪೂಜಾರಿ ಅವರು ತಮಗೆ ಪತ್ರ ಬರೆದಿದ್ದಾರೆ ಸೆಪ್ಟೆಂಬರ್ 2ರಂದು. ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ. ಈಗಾಗಲೇ ನಾವು ಹೇಳಿದ್ದೀವಿ. ಇಲ್ಲ, ಆ ಹಂತ ಏನೋ ತಲುಪಿಲ್ಲ. ಟಿಕೆಟ್ ಹಂಚಿಕೆ, ಕ್ಷೇತ್ರದ ಹಂಚಿಕೆ ಯಾವುದೂ ಆ ಹಂತ ತಲುಪಿಲ್ಲ. ಅತ್ಯಂತ ಪ್ರಿಲಿಮಿನರಿ ಲೆವೆಲಲ್ಲಿದೆ. ಬರುವಂಥ ದಿನಗಳಲ್ಲಿ ಬಹುತೇಕವಾಗಿ ಈ ಪಾರ್ಲಿಮೆಂಟ್ ಸೆಷನ್ ಎಲ್ಲ ಮುಗಿದ ಮೇಲೆ ಇದ್ರ ಬಗ್ಗೆ ವರಿಷ್ಠರು ಚರ್ಚೆಯನ್ನು ಮಾಡಿ ಮತ್ತು ಮಾಡುವಂಥ ಸಂದರ್ಭದಲ್ಲಿ ನಮ್ಮನ್ನೆಲ್ಲರನ್ನೂ ಮಾತಾಡಿಸಿ ಮುಂದಿನ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಾರೆ ಅಂತ ನಿರೀಕ್ಷೆ ಇದೆ. ಪ್ರತಿಪಕ್ಷದ ನಾಯಕರಾಗಿ ಕುಮಾರಸ್ವಾಮಿ ಅವರ ಮಾಡ್ತಾರೆ ಅನ್ನೋ ಅಲ್ಲ, ಅದು ನನ್ನ ಪ್ರಕಾರ ಆ ವಿಷಯ ಇಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಹೇಗೆ ವಿರೋಧ ಪಕ್ಷಗಳು ಕರ್ನಾಟಕದಲ್ಲಿ ಒಂದಾಗಿ ನಾವು ಲೋಕಸಭಾ ಚುನಾವಣೆಯನ್ನು ಎದುರಿಸಬೇಕು, ಅತಿ ಹೆಚ್ಚು ಸೀಟ್ ತೊಗೋಬೇಕನ್ನೋದು ಪ್ರಮುಖವಾಗಿರುವಂಥ ವಿಚಾರ. ಸರ್, ಈಗ ನಿಮ್ಮ ಅಭಿಪ್ರಾಯಗಳನ್ನೇನೋ ತಗೊಂಡಿದ್ದಾರೆ ವರಿಷ್ಠರು? ಇಲ್ಲ, ಆ ಹಂತ ಬಂದಿಲ್ಲ. ಭಾಳ ಪ್ರಿಲಿಮಿನರಿ ಸ್ಟೇಜಲ್ಲಿ. ಥ್ಯಾಂಕ್ ಯು. ಎಸ್ ಸರ್, ಕೇಳಿಬಿಡಿ. ಮತ್ತೆ ಈಗ ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದೆ, ಕಾವೇರಿಯಲ್ಲಿ ನೀರು ಬಿಡ್ತಾ ಇದೆ. ಯಾವ ರೀತಿ ಬಿಜೆಪಿ ಯಾವ ರೀತಿ ಹೋರಾಟ ಮಾಡ್ತಾರೆ? ನೋಡಿ, ಬರದ ಬಗ್ಗೆ ಹೇಳಬೇಕಾದ್ರೆ ಪ್ರೀ ಮನ್ಸೂನ್ ಪೂರ್ವದ ಮಳೆನೇ ವಿಫಲವಾದಾಗ ಸರ್ಕಾರ ಎಚ್ಚೆತ್ಕೋಬೇಕಾಗಿತ್ತು. ವಿಶೇಷವಾಗಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಎಚ್ಚೆತ್ಕೊಳ್ಳಿಲ್ಲ. ಜೂನಲ್ಲಿ ನಾವು ಕೇಳಿದರೆ ಜುಲೈದಲ್ಲಿ ನಾವು ಬರಗಾಲ ಘೋಷಣೆ ಮಾಡ್ತೀವಿ ಅಂದರು. ಜುಲೈದಲ್ಲಿ ಕೇಳಿದರೆ ಆಗಸ್ಟಲ್ಲಿ ಕೇಳಿದ್ರೆ ಈಗ ಸೆಪ್ಟೆಂಬರ್ಲಿ ಇನ್ನೂ ಮೀನಾಮೇಷ ಮಾಡ್ತಾಯಿದ್ದಾರೆ. ವಸ್ತುಸ್ಥಿತಿ ವರದಿಗಳೆಲ್ಲ ಇದೆ. ಆದರೆ ವರದಿಗಳ ತರೋದ್ರಲ್ಲೇ ಈ ಸರ್ಕಾರ ಮಗ್ನಾಗಿದೆ ಹೊರತಾಗಿ ಕೂಡಲೇ ಬರಗಾಲ ಘೋಷಣೆ ಮಾಡಿ ಪರಿಹಾರ ಕೊಟ್ಟು ವಿಶೇಷವಾಗಿ ಕಂಟಿಂಜೆನ್ಸಿ ಅಗ್ರಿಕಲ್ಚರ್ ಪ್ಲ್ಯಾನ್ ಮಾಡಬೇಕು. ಆಲ್ಟರ್ನೇಟ್ ಕ್ರಾಪಿಂಗ್ ಮಾಡೋದಕ್ಕೆ ಬೀಜ ಗೊಬ್ಬರ ತಯಾರಿ ಮಾಡಿ ಕೊಡಬೇಕಾಗಿತ್ತು. ಈಗ ಮುಂಗಾರು ಹೋಗಿಬಿಡ್ತೀಗ, ಏನು ರೈತರಿಗೇನು ಸಹಾಯ ಮಾಡೋಕ್ಕಾಗಲ್ಲ. ಅವ್ರ ಬೆಳೆ ನಷ್ಟ ಪರಿಹಾರ ಆದರೂ ಕೊಡಬೇಕಾಗಿತ್ತು, ಕೊಡಲಿಲ್ಲ. ನಮ್ಮ ಕಾಲದಲ್ಲಿ ಪ್ರವಾಹ ಬಂದು 1 ತಿಂಗಳ ಒಳಗಡೆ ಎಲ್ಲ ಪರಿಹಾರವನ್ನು ಕೊಟ್ಟಿದ್ದೆ. ಇವರು ಬರೀ ಕೇಂದ್ರ ಮಾನದಂಡ ಅಂತಾರೆ. ನಾವು ಯಾವುದೂ ಕೇಂದ್ರ ಮಾನದಂಡಕ್ಕೆ ನಾವು ಕಾಯಲಿಲ್ಲ. ಮತ್ತು ಕೇಂದ್ರ ಸರ್ಕಾರ ಏನು ಕೊಡ್ತಿತ್ತು ಅದರ 2 ಪಟ್ಟು ಪರಿಹಾರವನ್ನು ನಾವು ಕೊಟ್ವಿ, ಘೋಷಣೆಯನ್ನು ಮಾಡಿಕೊಟ್ವಿ. ಆ ಥರ ಜನರಿಗೆ ಸಹಾಯ ಮಾಡಬೇಕು, ಕಷ್ಟದಲ್ಲಿರುವಂಥ ಜನರಿಗೆ ಸಹಾಯ ಮಾಡಬೇಕು ಅನ್ನುವಂಥ ಒಂದು ಮನೋಭಾವ ಈ ಸರ್ಕಾರದಲ್ಲಿಲ್ಲ. ಜನಪರವಾದ ಆಡಳಿತ ಮಾಡುವಂಥ ಧೋರಣೆ ಈ ಸರ್ಕಾರದಲ್ಲಿಲ್ಲ. ಕುಂಟು ನೆಪಗಳನ್ನು ಹೇಳೋದ್ರಲ್ಲೇ ಇವತ್ತು ಕಾಲ ಕಳೀತಾ ಇದ್ದಾರೆ. ಯಾವುದೇ ವಿಷಯದಲ್ಲಿ, ಕಾವೇರಿ ವಿಚಾರದಲ್ಲಿ ಅದಕ್ಕೂ ಬರ್ತದೆ. ಎಲ್ಲ ವಿಚಾರದಲ್ಲಿ ಈಗ ಬರಗಾಲ ಘೋಷಣೆ ಮಾಡಬೇಕು, ಅಲ್ಪಾವಧಿ ಸಾಲವನ್ನು ದೀರ್ಘಾವಧಿ ಮಾಡಬೇಕು, ಮಧ್ಯಮಾವಧಿ ಸಾಲವನ್ನು ದೀರ್ಘಾವಧಿ ಮಾಡಿ ಹೊಸ ಸಾಲ ಕೊಡುವಂಥ ವ್ಯವಸ್ಥೆ ಮಾಡಬೇಕು. ಸುಮಾರು 25,000 ಕೋಟಿ ರೂಪಾಯಿ ಸಾಲ ಕೊಡೋದ್ರಲ್ಲಿ ಈಗ ಕೇವಲ 7,000 8,000ಕ್ಕೆ ಮಾತ್ರ ಕೊಟ್ಟಿದ್ದಾರೆ. ಮುಂಬರುವಂಥ ಸಾಲನೂ ಕೂಡ ಕೂಡಲೇ ಬಿಡುಗಡೆ ಮಾಡಬೇಕು. ರೈತರಿಗೆ ಆತ್ಮಹತ್ಯೆಯಿಂದ ಅವ್ರನ್ನ ಉಳಿಸ್ಕೋಬೇಕು ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು, ಮೇವಿನ ವ್ಯವಸ್ಥೆ ಮಾಡಬೇಕು ಅಂತ ನಾನು ಈಗಾಗಲೇ ಆಗ್ರಹ ಮಾಡಿದ್ದೇನೆ. ಈ ನಿಟ್ಟಿನಲ್ಲಿ
ವಿಶೇಷವಾಗಿ ಬರಗಾಲ ತಾಲೂಕಿನಲ್ಲಿ ದೊಡ್ಡ ಪ್ರಮಾಣದ ಹೋರಾಟವನ್ನು ಬಿ ಜೆ ಪಿ ಪ್ರಾರಂಭ ಮಾಡ್ತದೆ. ಕಾವೇರಿ ವಿಚಾರದಲ್ಲೂ ಕೂಡ ಮೊದಲಿಂದನೂ ಎಡ್ಕೊಂಡು ಬಂದಿದ್ದಾರೆ. ಈ ವಾಟರ್ ಇಯರ್ ಪ್ರಾರಂಭ ಆಗುತ್ತೆ ಜೂನಲ್ಲಿ. ಆ ಸಂದರ್ಭದಲ್ಲಿ ತಮಿಳುನಾಡಿನ ಡ್ಯಾಮ್ಗಳಲ್ಲಿ ಎಷ್ಟು ನೀರು ಇರಬೇಕಾಯಿತು ಅದಕ್ಕಿಂತ ಹೆಚ್ಚಿತ್ತು, ಸ್ಟಾಕ್ ಹೆಚ್ಚಿತ್ತು. ಮತ್ತು ತಮಿಳುನಾಡಿನವರು ಟ್ರಿಬ್ಯುನಲ್ ಪ್ರಕಾರ 1.8 ಲ್ಯಾಕ್ ಹೆಕ್ಟೇರ್ ಕುರುವೆ ಕ್ರಾಪ್ ಹಾಕಬೇಕು. ಆದರೆ ಅವರು 4 ಲಕ್ಷ ಹೆಕ್ಟೇರ್ಗಿಂತ ಜಾಸ್ತಿ ಹಾಕಿದ್ದಾರೆ. ಅಕ್ರಮವಾಗಿ ಕುರುವೆ ಕ್ರಾಪನ್ನು ಹಾಕಿದ್ದಾರೆ. ಅದಕ್ಕೆ ಅಕ್ರಮವಾಗಿ ನೀರನ್ನು ಬಿಟ್ಟಿದ್ದಾರೆ. ಆದರೆ ಇವ್ರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಮೊದಲನೇ CWMAದಲ್ಲಿ ಏನೂ ಮಾಡಲಿಲ್ಲ. ಹೀಗಾಗಿ ನಮಗೆ ತೇಪರ್ಕಿ ಬಿತ್ತು 10,000 ಕ್ಯೂಸೆಕ್ಸು 15 ದಿವಸ. ಈಗ ಮತ್ತೆ 5,000 ಬಿಟ್ಟಿದ್ದಾರೆ. ಈಗ ಮತ್ತೆ 5,000 ಬಿಡುವಂಥ ಪರಿಸ್ಥಿತಿ ಬಂದಿದೆ. ಇವರು ಸುಪ್ರೀಂ ಕೋರ್ಟಿಗೆ ನಾವು ಆಯೆ ಹಾಕ್ತೇವೆ ಅಂದರೆ ಹಾಕಲಿಲ್ಲ. ಕೇವಲ ತಮಿಳುನಾಡಿನ ಆಯೆಗೆ ಒಂದು ಅಫಿಡೇಟ್ ಹಾಕೋದು ಮಾಡಿದ್ರೆ ಏನೂ ಮಾಡ್ತಾಯಿಲ್ಲ. ಕಾನೂನಾತ್ಮಕವಾಗಿ ಗಂಭೀರವಾಗಿ ತೆಗೆದುಕೊಂಡಿಲ್ಲ, ಹೋರಾಟವನ್ನು ಮಾಡ್ತಾಯಿಲ್ಲ. ಹೀಗಾಗಿ ಕರ್ನಾಟಕದ ಕಾವೇರಿ ಜಲಾನಯನ ಪ್ರದೇಶದ ರೈತರಿಗೆ ಮತ್ತು ಆ ಭಾಗದ ಕುಡಿಯುವ ನೀರು ಬೆಂಗಳೂರು ಸಮೇತವಾಗಿ ಜನರಿಗೆ ಬರುವಂಥ ದಿನಗಳಲ್ಲಿ ಭಾಳ ಕಷ್ಟಕ್ಕೆ ಈ ಸರ್ಕಾರ ನೂಕಿದೆ. ಈಗ ಮತ್ತೆ ಅದಕ್ಕೆ ಕುಂಟು ಹೇಳ್ತದೆ. ಇವತ್ತು ಇದಕ್ಕೆ ಪರಿಹಾರ ಏನು? ಒಂದು ಕಾನೂನಾತ್ಮಕ ಪರಿಹಾರ, ಇಲ್ಲಿದೆ ತಮಿಳುನಾಡನ್ನು ವಾಪಸ್ಬೇಕು. ತಮಿಳುನಾಡಿನ ಸ್ಟಾಲಿನ್ ಜೊತೆಗೆ ಮಾತಾಡೋಕ್ಕೆ ತಯಾರಿಲ್ಲ ಮುಖ್ಯಮಂತ್ರಿಗಳು ಅಂತಂದರೆ. ಇಂಡಿಯಾ ರಾಜಕಾರಣಕ್ಕೆ ಸಲುವಾಗಿ ಬೆಂಗಳೂರಿನಲ್ಲಿ ಬಂದಾಗ ಕೈ ಜೋಡಿಸ್ತಾರೆ, ಶಾಲ್ ಹಾಕ್ತಾರೆ, ಎಲ್ಲ ಮಾಡ್ತಾರೆ. ನಮ್ಮ ಕರ್ನಾಟಕದ ಜನರ ಬವಣೆಯನ್ನು ನೀಗಿಸಲು, ನಮ್ಮ ನೀರಿನ ಹಕ್ಕನ್ನು ಪ್ರತಿಪಾದಿಸಲು ಇವರು ಮುಂದಾಗದೇ ಇದ್ದರೆ ಹೇಗೆ? ಇದು ಸರಿನಾ ಅನ್ನುವಂಥ ಪ್ರಶ್ನೆ ನಾನು ಕೇಳೋಕ್ಕೆ ಇಚ್ಛೆಪಡ್ತೇನೆ. ಅದರಿಂದ ಏನವ್ರು ನಿಲುವು ತೊಗೊಂಡಿದ್ದಾರೆ, ನೀರು ಬಿಡೋದಲ್ಲ ಅಂತ ಹೇಳಿ ಅಪ್ಡೇಟ್ ಹಾಕಿದ್ದಾರೆ. ಅದಕ್ಕೆ ಗಟ್ಟಿಯಾಗಿ ನಿಲ್ಲಬೇಕು. ಅವ್ರು ನೀರು ಬಿಡದೇ ಇರುವಂಥ ಗಟ್ಟಿ ನಿಲುವಿಗೆ ಆದರೆ ನಮ್ಮ ಸರ್ಕಾರ ಜೊತೆಗೆ ನಾವು ಇರ್ತೀವಿ. ನೀರು ಬಿಟ್ಟಿದೆ ಆದರೆ ನಾವು ಜನರ ಜೊತೆಗೆ ಸೇರಿ ಹೋರಾಟವನ್ನು ಮಾಡ್ತೀವಿ.